ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್. ಈ ವಿಡಿಯೋ ನೋಡೋ ಮುಂಚೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಪ್ಲೀಸ್. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವಾಗ ಬೆಳಗ್ಗೆ ಬ್ಲಾಗ್ ಆಗ್ತಾಯಿದ್ದೀನಿ. ಇವತ್ತು ನೋಡಿ, ಹೀರೆಕಾಯಿ, ಎಳೆ ಹೀರೆಕಾಯಿ ಬೇಳೆ ಇಟ್ಟು ಸಾರು ಮಾಡ್ತಾಯಿದ್ದೀನಿ. ಇದೊಂದು ಆಂಧ್ರದಲ್ಲಿ ಮಾಡ್ತಾರೆ ತುಂಬ. ಇದು ಆಂಧ್ರ ರೆಸಿಪಿಗೆ ಬರುತ್ತೆ. ಹೀರೆಕಾಯಿ ಬೇಳೆ ಸಾರು. ನೋಡಿ, ಹೀರೆಕಾಯಿ ಮೇಲಿನ ಚಿಪ್ ತೆಗ್ದಿಲ್ಲ, ಸುಮ್ಮನೆ ಸ್ವಲ್ಪ ಎಳ್ಕೊಂಡಿದ್ದೀನಿ. ನೋಡಿ, ಚಿಪ್ ತೆಗ್ದಿಲ್ಲ, ತುಂಬ ಎಳೆಕಾಯಿ. ನೋಡಿ, ಹಿಂಗೆ ಬೆಂಡಾದ್ರೇ ನೋಡಿ, ಹಿಂಗೆ ಇದ್ದಿದೆ, ಹಿಂಗಂದರೆ ಬೆಂಡಾಗುತ್ತೆ. ಹೀರೆಕಾಯಿ ಬೇಳೆ ಹಾಕಿ ಸಾರು ಮಾಡ್ತೀನಿ, ಹೇಗೆ ಅಂತ ತೋರಿಸ್ತೀನಿ. ಇವಾಗ ಬೇಯಿಸೋದಕ್ಕೆ ಏನೇನು ಸಾಮಗ್ರಿ ಬೇಕು ನೋಡ್ತೀನಿ. ಬೇಯಿಸೋಕ್ಕೆ ಮಾತ್ರ ಬೇಳೆ ತೊಳೆದಿಟ್ಕೊಂಡಿದ್ದೀನಿ. ಹೀರೆಕಾಯಿ ಪೀಸಸ್ ಮಾಡಿ ಹಾಕ್ತೀನಿ. ಮತ್ತು ಸ್ವಲ್ಪ ಮೀಡಿಯಮ್ ಸೈಜ್ ಪೀಸಸ್ಸು ನಾನು ತೋರಿಸ್ತೀನಿ ಹೇಗೆ ಅಂತ. ಮತ್ತು ಮೀಡಿಯಮ್ ಸೈಜ್ ಟೊಮೊಟೊ 3, ಈರುಳ್ಳಿ ಸ್ವಲ್ಪ ತೊಗೊರಿ, ಯಾಕಂದರೆ ಇದು ಹೀರೆಕಾಯಿ ಅಂದ್ರೇ ಸ್ವೀಟ್, ಸ್ವಲ್ಪ ಸಿಹಿ ಬರುತ್ತೆ. ನಂತರ ಈರುಳ್ಳಿ ತೊಗೊರಿ ಸ್ವಲ್ಪ. ಹಸಿಮೆಣಸಿನ್ಕಾಯಿ 3 ತೊಗೊಂಡಿದ್ದೀನಿ, ಯಾಕಂದರೆ ಖಾರ ಪುಡಿ ಹಾಕ್ತೀವಿ ಮತ್ತು ಒಗ್ಗರಣೆಗೆ ಒಣಮೆಣಸಿನ್ಕಾಯಿ ಹಾಕ್ತೀವಿ. ಸೊ ಅದರಿಂದ ಮೆಣಸಿನ್ಕಾಯಿ 3 ತೊಗೋಬೇಕು. ಮತ್ತು ಸ್ವಲ್ಪ ಹುಣಸೆಹಣ್ಣು, ಇವೆಲ್ಲ ಹಾಕಿ ಬೇಯಿಸಬೇಕು. ಹೇಗಂತ ತೋರಿಸ್ತೀನಿ ರೀ. ಮತ್ತು ಬೇಳೆ ಬೇಯಬೇಕಂದ್ರೆ ಸ್ವಲ್ಪ ಎಣ್ಣೆ ಬಿಡಬೇಕು. ಸ್ವಲ್ಪ ಎಣ್ಣೆ ಹಾಕಿದ್ರಂದರೆ ಬೇಗನೆ ಬೇಳೆ ನುಣ್ಣಗಾಗುತ್ತೆ. ಯಾಕಂದರೆ ಬೇಳೆ ಇರುತ್ತೆ, ಅದು ನುಣ್ಣಗಾಗುತ್ತೆ. ಸೊ ಬೇಳೆ ಬೇಯಬೇಕಂದ್ರೆ ಒಂಚೂರು ಎಣ್ಣೆ ಹಾಕಿದ್ರೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ರೆ ಸಾಕು. ನೋಡಿ ಫ್ರೆಂಡ್ಸ್, ಹೀರೆಕಾಯಿ ಇಷ್ಟು ದೊಡ್ಡ ಗಾತ್ರದಲ್ಲಿ ಕಟ್ ಮಾಡಿದ್ದೀನಿ. ಏಕೆಂದರೆ ಇದು ಇನ್ನೂ ಬೆಂದೋಗುತ್ತೆ, ಅದರಿಂದ ಇಷ್ಟಪ್ಪ ಇದ್ದರೆ ಬಾಯಿ ಸಿಗೋದು. ಯಾಕಂದರೆ ಇದು ಬೇಳೆ ಬಂದು ನಾವು ಮ್ಯಾಶ್ ಮಾಡ್ತೀವಿ, ಅದರಿಂದ ಮಸಿತೀವಿ. ಸೊ ಅದರಿಂದ ಇವಾಗ ಎಣ್ಣೆ ಹಾಕಿದ್ದೀನಿ, 1 ಸ್ಪೂನ್ ಎಣ್ಣೆ. ಮಾತ್ರ ಬೇಯಿಸೋಕ್ಕೆ ಇವೆಲ್ಲ ಹಾಕ್ತೀನಿ: ಈರುಳ್ಳಿ, ಟೊಮೊಟೊ, ಹುಣಸೆಹಣ್ಣು, ಹಸಿಮೆಣಸಿನ್ಕಾಯಿ. ಈರುಳ್ಳಿ ಇದೆಲ್ಲ ಬೇಯಿಸೋಕೆ ಹಾಕ್ತೀನಿ. ಒಂದು 2 ವಿಸಿಲ್ ಕೊಟ್ಟರೆ ಸಾಕು. 2 ವಿಸಿಲ್, ಕರೆಕ್ಟಾಗಿ 2 ವಿಸಿಲ್ ಕೊಡ್ಬೋದು. ನೋಡಿ, ಈ ಲೋಟದಲ್ಲಿ ಕರೆಕ್ಟಾಗಿ 2 ಲೋಟ ಹಾಕಿದ್ದೀನಿ. ಯಾಕಂದರೆ ಹೀರೆಕಾಯಿದಲ್ಲಿ ನೀರು ಬಿಟ್ಕೊಳುತ್ತೆ. ಸೊ ಇದರಲ್ಲಿ 2 ಲೋಟ ಹಾಕಿದ್ದೀನಿ. ನೀರು 2 ಲೋಟ ಹಾಕಿ 2 ವಿಸಿಲ್ ಕೊಡ್ತೀನಿ. ನೋಡಿ, ಅಥವಾ 3 ವಿಸಿಲ್ ಕೊಡಿ, ಆದರೆ ತುಂಬ ನುಣ್ಣಗಾಗುತ್ತೆ. 2 ವಿಸಿಲ್ ಕರೆಕ್ಟಾಗಿರುತ್ತೆ. ನಿಮಗೆ ತುಂಬ ನುಣ್ಣಗೆ ಬೇಕಂದರೆ 3 ವಿಸಿಲ್ ಕೊಟ್ಕೊರಿ. ತುಂಬ ಟೇಸ್ಟಿಯಾಗಿರುತ್ತೆ. ರೈಸ್ಗೆ, ಚಪಾತಿಗೆ ಎಲ್ಲದಕ್ಕೂ ಸೂಪರಾಗಿರುತ್ತೆ ಸಾರು. ನೋಡಿ ಫ್ರೆಂಡ್ಸ್, ಬೆಂದಿದೆ. ಇದಕ್ಕೆ ಅರಿಶಿನ ಸ್ವಲ್ಪ ಹಾಕಿ, ಖಾರ ಪುಡಿ 1 ಸ್ಪೂನ್, ಹಾಕಿದ್ದೀನಿ. ಮತ್ತು ಉಪ್ಪು. ನೋಡಿ ಫ್ರೆಂಡ್ಸ್, ಉಪ್ಪು ಹಾಕಿದ್ದೀನಿ 1 ಸ್ಪೂನು. ಬೇಕಂದರೆ ಹಾಕ್ಕೋಬೋದು, ಜಾಸ್ತಿ ಹಾಕಬಾರ್ದು. ಖಾರ, ಅರಿಶಿನ, ಉಪ್ಪು ಈ 3 ಹಾಕ್ಬಿಟ್ಟು ಮಸಿಬೇಕು ಈ ಥರ. ಕರೆಂಟ್ ಬಂತು ನಮ್ಮ ಮನೆಯಲ್ಲಿ ಇವಾಗ. ನೋಡಿ ಫ್ರೆಂಡ್ಸ್, ಇವಾಗ ಮಸೀದಿ ಇಕ್ಕಿದ್ದೀನಿ. ಇದಕ್ಕೆ ಒಗ್ಗರಣೆಗೆ ನಾನು ಆಲ್ರೆಡಿ ಸ್ಟವ್ ಹಚ್ಚಿ ಬಾಣಲೆ ಹಾಕಿ ಎಣ್ಣೆ ಹಾಕಿದ್ದೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಒಗ್ಗರಣೆಗೆ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ, ಒಣಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು, ಸಾಸಿವೆ, ಒಂಚೂರು ಹಿಂಗು. ನೋಡಿ, ಒಂಚೂರು ಹಿಂಗು ಹಾಕಿದ್ದೀನಿ. ಇದು ಇವಾಗ ಒಗ್ಗರಣೆಗೆ ಹಾಕ್ಬಿಡೋಣ. ಸ್ವಲ್ಪ ಹಾಕಿದ್ದೀನಿ. ನಂತರ ಬೆಳ್ಳುಳ್ಳಿ ತಕ್ಷಣ ಹಾಕ್ತೀವಿ. ಅದು ಕೆಂಪಗಾಗಬೇಕು, ಬೆಳ್ಳುಳ್ಳಿ ಕೆಂಪಗಾಗಬೇಕು. ಇದಕ್ಕೆ ಚಪಾತಿಗೆ ಸೂಪರಾಗಿರುತ್ತೆ. ನೈಟ್ ನಾನು ಚಪಾತಿಗೆ ಮಾಡ್ತೀನಿ. ಇದಕ್ಕೆ ಇವಾಗ ರೈಸ್ ಮಾಡ್ತೀನಿ. ಅದೇ ನೈಟ್ ವರೆಗೂ ಇಟ್ಕೊಳ್ಳೋದು ಚೆನ್ನಾಗಿರುತ್ತೆ.
ಆಗೋಯ್ತು. ಅದಕ್ಕೆ ಕರಿಬೇವು ಮೆಣಸಿನ್ಕಾಯಿ ಹಾಕ್ತೀನಿ ಮತ್ತು ಹಿಂಗು ಹಾಕ್ತೀನಿ. ಒಗ್ಗರಣೆ ರೆಡಿ ಆಯಿತು. ಇದಕ್ಕೆ ನಾವು ಬೇಯಿಸಿಕ್ಕಿರೋದು ಬೇಳೆನ ಹಾಕ್ಬೋದು. ನೋಡಿ ಫ್ರೆಂಡ್ಸ್, ಒಗ್ಗರಣೆ ಹಾಕಿದಾಯಿತು. ಇವಾಗ ನುಣ್ಣು ಮಾಡಿರೋ ಬೇಳೆನ ಇದರಲ್ಲಿ ಹಾಕಿದ್ದೀನಿ, ಮಸೀದಿರೋ ಬೇಳೆನ. ಇವಾಗ ನೋಡಿ ಪಕ್ಕದಲ್ಲಿ ಒಂದು ಸ್ವಲ್ಪ ಬಿಸಿನೀರು ಇಟ್ಟಿದ್ದೀನಿ. ಸ್ವಲ್ಪ ಬಿಸಿನೀರು ಹಾಕಿ ಪನ್ನೀರು ಹೊತ್ಕೋಬೋದು. ನಾನು ಬಿಸಿನೀರು ಇಟ್ಟಿದ್ದೀನಿ. ಇದನ್ನು ತೊಳೆದು ಅದಕ್ಕೆ ಕಟ್ಬಿಡೋಣ. ನೋಡಿ ಫ್ರೆಂಡ್ಸ್, ನನಗೆ ಒಂಚೂರು ಉಪ್ಪು ಖಾರ ಸಾರಿಲ್ಲ, ಒಂಚೂರು ಉಪ್ಪು ಖಾರ ಹಾಕ್ಕೊಂಡಿದ್ದೀನಿ. ಇವಾಗ ಇದೊಂದು ಕುದಿ ಬಂದರೆ ಆಯಿತು ಫ್ರೆಂಡ್ಸ್. ಇದು ಕೊತ್ತಂಬರಿ ಸೊಪ್ಪು ಹಾಕ್ಬೋದು, ಆದರೆ ನಾನು ಹಾಕಲ್ಲ. ಯಾಕಂದರೆ ಈ ಸಾರೇ ಇಷ್ಟು ಅಂದರೆ ಇಷ್ಟು ಕ್ವಾಂಟಿಟಿ ಇದ್ದರೆ ಸಾಕು. ಅದು ಕುದಿ ಬರೋ ಸತ್ತಿಗೆ ಗಟ್ಟಿಗಾಗುತ್ತೆ. ಇಷ್ಟು ಕ್ವಾಂಟಿಟಿ ಇದ್ದರೆ ಸಾಕು ನನಗೆ. ಓಕೆ ಫ್ರೆಂಡ್ಸ್, ಸಾರು ರೆಡಿ ಆಯಿತು. ಒಂದು ಕುದಿ ಬಂದರೆ ಈ ವಿಡಿಯೋ ಇಷ್ಟ ಆದಂದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಬಾಯ್ ಫ್ರೆಂಡ್ಸ್.